ಚಳಿ ಟೈಮಲ್ಲಿ ನಮ್ಮ ಮುಖದ ಚರ್ಮ ಎಲ್ಲ ಒಣಗಿ ಹೋಗಿ ಎಷ್ಟೇ ಕಾಂತಿಯನ್ನು ಕಳ್ಕೊಂಡಿದ್ರೂ ಕೂಡ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮತ್ತೆ ಹೊಳೆಯೋ ಥರ ಮಾಡಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಯೂಶ್ವಲ್ ಆಗಿ ಈ ಚಳಿ ಟೈಮಲ್ಲಿ ಇದೆಯಲ್ವಾ, ನಮ್ಮ ಮುಖ ತುಂಬ ಡ್ರೈ ಆಗುತ್ತೆ. ಡ್ರೈ ಅಂದರೆ ಒಣಗಿದ್ರೆ ಏನಾಗುತ್ತೆ ಅಂತಂದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ರ್ಯಾಷಸ್ ಜಾಸ್ತಿ ಬೀಳುತ್ತೆ. ಸೊ ಚಳಿ ಟೈಮಲ್ಲಿ ನಮ್ಮ ಚರ್ಮದ ಚಂದನ ಯಾವ ಥರ ಕಾಪಾಡೋದು, ಮುಖ ಹೊಳೆಯೋ ಥರ ಅಥವಾ ಮುಖದ ಕಾಂತಿಯನ್ನು ವೃದ್ಧಿ ಹೇಗೆ ಮಾಡೋದು, ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ನ ಮನೆಮದ್ದು ಇವತ್ತು ಹೇಳ್ಕೊಡ್ತಾ ಇದ್ದೀನಿ, ಅಥವಾ ಬ್ಯೂಟಿ ಟಿಪ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಾನು ಈಗ ಟ್ರೈ ಮಾಡಿದ್ದು, ಜಸ್ಟ್ ಒಂದು ಸರಿ ನಾನು ಇದನ್ನ ಟ್ರೈ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಸಾಫ್ಟ್ ಮತ್ತು ತುಂಬಾ ಫ್ರೆಶ್ ಅನ್ನುವಂತಹ ಫೀಲ್ ನನಗೆ ಸಿಗ್ತಾ ಇದೆ. ಈ ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ನಿಮಗೆ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಕೂಡ ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ಈ ಚಳಿ ಟೈಮಲ್ಲಿ ಹಾಕ್ಕೊಳ್ಬಹುದಾದಂತಹ ಮಾಡುವಂಥ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಮಾಡೋದಕ್ಕೆ ನಾನೊಂದು ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ನೀವು ಏಲಕ್ಕಿ ಬಾಳೆಹಣ್ಣು ಅಥವಾ ಯಾವ ಬಾಳೆಹಣ್ಣು ಬೇಕಾದರೂ ತಗೋಬೋದು, ಬಟ್ ಒಂದು ಸ್ವಲ್ಪ ಹಣ್ಣಾಗಿರಲಿ. ಇದನ್ನು ಮೊದಲಿಗೆ ಪೀಲ್ ಮಾಡ್ಕೊಳ್ಳಿ, ಅಂದರೆ ಅದರ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಥರ ನಾವು ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಈ ಬಾಳೆಹಣ್ಣಿನಲ್ಲಿ ನಮ್ಮ ಚರ್ಮನ ಪೋಷಿಸುವಂತಹ ಅಥವಾ ಚರ್ಮನ ನರಿಷ್ ಮಾಡುವಂತಹ ತುಂಬಾ ಪ್ರಾಪರ್ಟೀಸ್ ಅಥವಾ ತುಂಬಾ ಅಂಶಗಳಿರುತ್ತೆ. ತುಂಬಾ ಸ್ಕಿನ್ನಿಗೆ ಇದು ತುಂಬಾ ಒಳ್ಳೆಯದು. ಅದು ಈ ಚಳಿ ಟೈಮಲ್ಲಿ ಇದೆಯಲ್ವ, ತುಂಬ ಒಳ್ಳೆಯದು. ಒಂದು ಕ್ಲೀನಾಗಿರುವಂತಹ ಮಿಕ್ಸಿಯನ್ನು ತಗೊಂಡು ಅದಕ್ಕೆ ಈ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ 1 ಚಮಚದಷ್ಟು ನಾವು ಕಾಯಿಸಿ ತಣಿಸಿರುವಂತಹ ಹಾಲನ್ನು ಹಾಕೋಬೇಕು. ಜಸ್ಟ್ 1 ಚಮಚ ಸಾಕು. ನಾನಿಷ್ಟೆಲ್ಲದನ್ನು ಹಾಕೊತಾ ಇಲ್ಲ, ಇದು ಆಮೇಲೆ ನಮಗೆ ಬೇಕಾಗುತ್ತೆ. ಇದನ್ನು ನೀಟಾಗಿ ರುಬ್ಬಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಹೀಗೆ ಕ್ಲೀನಾಗಿರುವಂಥ ಒಂದು ಬೌಲನ್ನು ತಗೊಳ್ಳಿ. ಅದಕ್ಕೆ ಈ ಬಾಳೆಹಣ್ಣಿನ ಪೇಸ್ಟ್ ನಾವು ರೆಡಿ ಮಾಡಿದ್ವಲ್ವ, ಅದನ್ನ ಹಾಕ್ಕೊಳ್ಳಿ. ಬರೀ ಮುಖಕ್ಕೆ ಅಂತಾದರೆ ಈ ಫೇಸ್ ಪ್ಯಾಕನ್ನು ನೀವು ಮಾಡ್ತಾ ಇರೋದು 1 ಬಾಳೆಹಣ್ಣು ಸಾಕು. ನೀವು ಕೈ ಕಾಲಿಗೆ ಎಲ್ಲ ಹಚ್ಕೊತೀರ ಅಂತಂದರೆ 1-2 ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ನೋಡಿ, ಬಾಳೆಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪುಡಿಯನ್ನು ಹಾಕೋಬೇಕು. ಇದು ಫಿಲ್ಟರ್ ಕಾಫಿ ಪುಡಿ ನಾನು ಹಾಕೊತಾ ಇರೋದು. ನಾನು ಸ್ಕ್ರಬ್ ಥರ ಮಾಡ್ತಾ ಇದ್ದೇನೆ. ನೀವು ಫೇಸ್ ಪ್ಯಾಕ್ ಮಾಡೋದಿದ್ರೆ, ನಾನಂದರೆ ಸ್ಕ್ರಬ್ ಕಮ್ ಫೇಸ್ ಪ್ಯಾಕ್ ಎರಡೂ ಮಾಡ್ತಾ ಇದ್ದೇನೆ ಒಂದರಲ್ಲೇ. ನೀವು ಇನ್ಸ್ಟೆಂಟ್ ಕಾಫಿ ಪುಡಿನೂ ಹಾಕೋಬಹುದು, ಬಟ್ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೊಂಡ್ರೆ ಅದು ಸ್ಕ್ರಬ್ ಥರ ನಮಗೆ ಚೆನ್ನಾಗಿ ಉಚ್ಕೊಂಡು ತೊಳೆಯೋದಕ್ಕೆ ಬರಲ್ಲ. ಆದ್ದರಿಂದ ಫಿಲ್ಟರ್ ಕಾಫಿ ಪುಡಿಯನ್ನು ಹಾಕಿದರೆ ಚೆನ್ನಾಗಿ ತೊಳೆಯೋದಕ್ಕೆ ನಮ್ಗೆ ಒಳ್ಳೆಯದಾಗುತ್ತೆ. ಇನ್ನೊಂದು ಏನು ಅಂತಂದರೆ, ಈ ಕಾಫಿ ಪುಡಿ ಇದೆಯಲ್ವಾ, ಸ್ಕಿನ್ನನ್ನು ಡೆಡ್ ಸ್ಕಿನ್ ಅಂತ ಹೇಳ್ತಾರಲ್ವ, ಅದನ್ನ ಸ್ಕಿನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು, ಸ್ಕಿನ್ನನ್ನು ವೈಟನ್ ಮಾಡೋದಕ್ಕೆ ಕೂಡ ತುಂಬಾ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ, ನೀವು ಕಾಫಿ ಪುಡಿ ಇನ್ಸ್ಟೆಂಟ್ ಆದರೂ ಹಾಕ್ಕೊಳ್ಳಿ, ಫಿಲ್ಟರ್ ಆದರೂ ಹಾಕ್ಕೊಳ್ಳಿ, ಬಟ್ ತುಂಬ ಪ್ಯೂರ್ ಆಗಿರುವಂಥ ಒಳ್ಳೆ ಬ್ರ್ಯಾಂಡನ್ನು ಇದೆಯಲ್ವ ಕಾಫಿ ಪುಡಿಯನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಹಾಗೆಯೇ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೇನೆ. ನೀವು ಕಡಲೆ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟು ಇರುತ್ತಲ್ವ, ಅದು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಕೂಡ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ, ಸ್ಕಿನ್ನನ್ನು ನ್ಯೂರಿಷ್ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಇದಕ್ಕೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಳಿ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂದರೆ ನಮ್ಮ ಸ್ಕಿನ್ನನ್ನು ವಯಸ್ಸಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಈ ಜೇನುತುಪ್ಪ ತುಂಬಾ ಒಳ್ಳೆಯದು. ರಿಂಕಲ್ಸ್ ಇರುತ್ತಲ್ವ, ಸುಕ್ಕುಗಟ್ಟೋದೆಲ್ಲ ಬೇಗ ಆಗುತ್ತಲ್ವ, ಅದನ್ನ ರಿಮೂವ್ ಮಾಡೋದಕ್ಕೆ ಕೂಡ ಜೇನುತುಪ್ಪ ಒಳ್ಳೆಯದು. ಕ್ಲೀನ್ ಕೂಡ ಮಾಡುತ್ತೆ ಸ್ಕಿನ್ನನ್ನು ತುಂಬ. ಅದರಿಂದ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ಳಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅಥವಾ ಹಾಲು ಏನು ಹಾಕೋದು ಬೇಡ. ಆಲ್ರೆಡಿ ನಾವು ಬಾಳೆಹಣ್ಣಿನ ಪೇಸ್ಟ್ ಮಾಡಬೇಕಿದ್ರೆ ಹಾಲನ್ನು ಹಾಕ್ಕೊಂಡಿದ್ವಿ. ಒಂದು ವೇಳೆ ಇದು ಗಟ್ಟಿ ಅಂತ ಅನಿಸಿದರೆ ನೀವು ಉಳಿದಿರೋ ಹಾಲನ್ನು ಸೇರಿಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ವಿಂಟರ್ ಫೇಸ್ ಸ್ಕ್ರಬ್ ಅಥವಾ ಫೇಸ್ ಪ್ಯಾಕ್ ರೆಡಿಯಾಗಿದೆ. ದಪ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಇದನ್ನು ನಾವು ಮುಖಕ್ಕೆ ಪೂರ್ತಿಯಾಗಿ ಹಚ್ಚಿಬಿಟ್ಟು
ಒಂದು 10 ನಿಮಿಷ ಅಥವಾ 15 ನಿಮಿಷ ಅದಂದರೆ ಕಂಪ್ಲೀಟಾಗಿ ಡ್ರೈ ಆದ ನಂತರ ನಾವು ನೀಟಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ನಾವು ತೊಳ್ಕೊಬೇಕು. ನಿಮಗೆ ನಾನು ಇದನ್ನ ಹಚ್ಚಿಬಿಟ್ಟು ನಂದು ಬಿಫೋರ್ ಯಾವ ಥರ ಇದೆ ಮುಖ, ಅದಾದ ನಂತರ ಏನಾಗುತ್ತೆ ಹೇಗಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೇನೆ. ಇದು ನೋಡಿ, ಈ ಫೇಸ್ ಪ್ಯಾಕನ್ನು ಹಚ್ಚೋಕ್ಕಿಂತ ಮುಂಚೆ ನನ್ನ ಮುಖ ತುಂಬಾ ಡಲ್ಲಾಗಿದೆ. ಈ ಫೇಸ್ ಪ್ಯಾಕನ್ನು ಸ್ವಲ್ಪನೇ ಕೈಯಿಂದ ತಗೊಂಡು ಮುಖದ ತುಂಬ ಹಚ್ಚಿಬಿಟ್ಟು ನಿಧಾನಕ್ಕೆ ನಾವು ಸ್ಕ್ರಬ್ ಮಾಡಬೇಕು. ಒತ್ತಿ ಸ್ಕಿನ್ನನ್ನು ರ್ಯಾಶಲ್ಲಿ ಯಾವತ್ತೂ ಸ್ಕ್ರಬ್ ಮಾಡಬಾರ್ದು. 10 ನಿಮಿಷ ಬಿಟ್ಟು ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ತೊಳೆದು ಬಿಡಬೇಕು. ಒಂದು 10 ನಿಮಿಷದ ನಂತರ ನಾನು ನೀಟಾಗಿ ತೊಳೆದುಕೊಂಡಿದ್ದೇನೆ. ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಾನೇನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ಲೀನಾಗಿ ತೊಳ್ಕೊಂಡಿದ್ದೇನೆ. ಮುಖನ ತೊಳೆಯೋದಕ್ಕೆ ಜಾಸ್ತಿ ಬೆಚ್ಚಗಿರುವಂಥ ನೀರನ್ನು ಯೂಸ್ ಮಾಡಬೇಡಿ. ಹಾಗೆಯೇ ಸೋಪನ್ನು ಕೂಡ ಹಾಕುವ ಅವಶ್ಯಕತೆ ಇಲ್ಲ. ನೀವು ವಿಂಟರ್ ಸೀಸನಲ್ಲಿ ಏನಾದರೂ ಸೋಪ್ ಹಾಕ್ತೀರಂತಂದರೆ ತುಂಬ ಮೈಲ್ಡ್ ಆಗಿರುವಂತಹ ಫೇಸ್ ವಾಶ್ ಅಥವಾ ಸೋಪನ್ನು ಯೂಸ್ ಮಾಡಿ. ಅದಾದ ನಂತರ ಯಾವತ್ತೂ ಅಷ್ಟೇ ಒಳ್ಳೆಯ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಇದೆಯಲ್ಲ ಹಚ್ಚೋದನ್ನು ಮರಿಬೇಡಿ. ಯಾಕಂತಂದರೆ ಚಳಿ ಟೈಮಲ್ಲಿ ಸ್ಕಿನ್ ಬೇಗ ಡ್ರೈ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಒಳ್ಳೆ ಕ್ವಾಲಿಟಿಯ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ತಾ ಇದ್ದರೆ ಸ್ಕಿನ್ ತುಂಬಾ ಚೆನ್ನಾಗಿ ಉಳಿಯುತ್ತೆ. ಹಾಗೆಯೇ ಓವರ್ ಮೇಕಪ್ ಮಾಡೋದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು. ಜಾಸ್ತಿ ಬೇರೆ ಥರದ ಕ್ರೀಮನ್ನು ಹಚ್ಚಿ ಟ್ರೈ ಮಾಡೋದು, ಸೋಪು ಇವುಗಳನ್ನೆಲ್ಲ ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಬೇಕು. ದಿನಕ್ಕೆ 2 ಸರಿ ನೀಟಾಗಿ ಮುಖನ ಕ್ಲೀನ್ ಮಾಡ್ತಾ ಇರಬೇಕು. ತುಂಬಾ ಚೆನ್ನಾಗಿ ಜ್ಯೂಸ್ ಇರ್ಬೋದು, ನೀರನ್ನಿರ್ಬೋದು ಕುಡಿತಾ ಇರಬೇಕು. ಸ್ಕಿನ್ ತುಂಬ ಚೆನ್ನಾಗಿ ಉಳಿಯುತ್ತೆ. ನೀರನ್ನು ಎಷ್ಟು ಕುಡಿತೀರೋ ಅಷ್ಟು ನಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ಮುಖ ಗ್ಲೋ ಜಾಸ್ತಿ ಆಗುತ್ತೆ. ಮುಖ ಅಂತಲ್ಲ, ಇಡೀ ದೇಹದ ಚರ್ಮದ ಗ್ಲೋ ಜಾಸ್ತಿ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.